ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತು ರೋಶನಿ ನಿಲಯದ ಸಹಯೋಗದಲ್ಲಿ ಟ್ರಾನ್ಸ್ಜೆಂಡರ್ಸ್ ಡೇ ಅನ್ನು ಆಚರಿಸಲಾಯಿತು. ಮಂಗಳೂರಿನ ರೋಶನಿ ನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೃತೀಯ ಲಿಂಗಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ ಮಾಧ್ಯಮಗಳ ಪಾತ್ರ ಎನ್ನುವ ವಿಚಾರದ ಕುರಿತು ವಿಚಾರ ಸಂಕಿರಣ ನಡೆಯಿತು. ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತು ರೋಶನಿ ನಿಲಯದ ಸಹಯೋಗದಲ್ಲಿ 4ನೇ ವರ್ಷದ ತೃತೀಯ ಲಿಂಗಿಗಳ ದಿನಾಚರಣೆಯ ಅಂಗವಾಗಿ ಮಂಗಳೂರಿನ ರೋಶನಿ ನಿಲಯದಲ್ಲಿ ಕಾರ್ಯಕ್ರಮ ನಡೆಯಿತು. ಮಂಗಳಮುಖಿಯರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ ಮಾಧ್ಯಮಗಳ ಪಾತ್ರ ಎನ್ನುವ ವಿಚಾರದ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಕ್ಯಾಂಡಲ್ ಬೆಳಗುವ ಮೂಲಕ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಸಂಧ್ಯಾ ಅವರು, ತೃತೀಯ ಲಿಂಗಿಗಳ ಜೀವನ ಎನ್ನುವುದು ಮುಳ್ಳಿನ ಮೇಲಿನ ನಡಿಗೆಯಾಗಿದೆ. ದೌರ್ಜನ್ಯ ನಿರಂತರವಾಗಿ ಮುಂದುವರೆದಿದೆ. ಸಮಾಜವು ನಮ್ಮನ್ನು ಕೂಡ ಸ್ವೀಕರಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಮನಸ್ಸಲ್ಲಿ ಖುಷಿ ಅನ್ನೋದೇ ಇಲ್ಲ. ಯಾಕೆಂದ್ರೆ ಒಂದು ಮುಳ್ಳಿನ ತರ ನಮ್ಮ ಜೀವನ. ಎಲ್ಲಿ ಮನೆಯಲ್ಲಿ ಹೊರಗಡೆ ಬರಬೇಕಾದ್ರೆ ಹೆದರಿಕೆ ಆಗುತ್ತೆ. ಬಸ್ಸಲ್ಲಿ ಹೋಗುವಾಗ ಒಂದು ಟಾರ್ಚರ್ಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ದು ಎದ್ದು ಹೋಗ್ತಾರೆ ನಮ್ಮನ್ನು ನೋಡಿ. ನಮ್ಗೆ ಏನಾದ್ರು ಅನ್ಯಾಯ ಆದರೂ ಕೂಡ ಒಂದು ಕಾನೂನಿಗೆ ನ್ಯಾಯ ಕೇಳಿ ಹೋದ್ರೆ ಅವ್ರು ಸಹ ಹೇಳ್ತಾರೆ. ರೀಸೆಂಟ್ ಒಂದು ವಾರ ಕೆಳಗಡೆ ನಡೆದಿದ್ದ ಘಟನೆ ಇದು. ರೇಖಾ ಅಂತೇಳಿ ಅವಳು ಯಾರೋ ರೌಡಿಗೆ ಬಂದು ಒಂದು ಕಿವಿಗೆ ಕಟ್ ಮಾಡುವುದು, ಈಗ ಸಹ ಬ್ಯಾಂಡೇಜ್ ಹಾಕೊಂಡೇ ಬಂದಿದ್ದಾರೆ. ಇದೇ ವೇಳೆ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕಿ ವೈಲೆಟ್ ಪಿರೇರಾ ಅವರು ಗಿಡ ನೆಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕ್ಯಾಶೋ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾಜಿ ಅಧ್ಯಕ್ಷ ವಾಲ್ಟರ್ ಡಿಸೋಜಾ ಅವರು, ತೃತೀಯ ಲಿಂಗಿಗಳಿಗೆ ಹೊಸ ಜೀವನವನ್ನು ಒದಗಿಸುವ ನಿಟ್ಟಿನಲ್ಲಿ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ಶ್ರಮಿಸುತ್ತಿದೆ. ಇಂತಹ ಸವಾಲಿನ ಕೆಲಸವನ್ನು ನಿರ್ವಹಿಸುತ್ತಿರುವ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕಿ ವೈಲೆಟ್ ಪಿರೇರಾ ಅವರ ಪ್ರಯತ್ನ ಶ್ಲಾಘನೀಯ ಎಂದರು. And ask how. I dream and ask why not. ಇಂಥದ್ದೇ ಒಂದು ಪ್ರಶ್ನೆಯನ್ನು ಸಮಾಜದಲ್ಲಿರುವ ಹಲವಾರು ಕುಂದುಕೊರತೆಗಳ ಬಗ್ಗೆ ಆಗಲಿ, ಸಮಾಜದಲ್ಲಿ ಜನರನ್ನು ಸಮಾಜಮುಖಿಯಾಗಿ ಮಾಡುವ ನಿಟ್ಟಿನಲ್ಲಿ ಏನು ಮಾಡಬಹುದು, ಹೇಗೆ ಮಾಡಬಹುದು ಎಂಬ ವಿಚಾರದಲ್ಲಿ ಹಲವಾರು ತಮ್ಮನ್ನೇ ತಾವು ಪ್ರಶ್ನಿಸಿಕೊಳ್ಳಬಹುದು. ಆದರೆ ಈ ವಿಚಾರದಲ್ಲಿ ಟ್ರಾನ್ಸ್ಜೆಂಡರ್ಸ್ ಅನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಆ ಒಂದು ಕಷ್ಟಕರವಾದ ಕೆಲಸ ಅಥವಾ ಸಾಮಾನ್ಯವಾಗಿ ಅಸಾಧ್ಯವಂತ ಹೇಳುವಂಥ ಕೆಲಸವನ್ನು ಕೈಗೆತ್ತಿಕೊಂಡು ಯಶಸ್ಸಾಗಿ ನಿರ್ವಹಿಸಿದ ಶ್ರೀಮತಿ ವೈಲೆಟ್ ಪಿರೇರಾರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯ. ಇನ್ನು ಇದೇ ವೇಳೆ ಉಪನ್ಯಾಸ ನೀಡಿದ ಮಂಗಳೂರು ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿ ಎಸ್ಪಿ ಚಂಗಪ್ಪ ಅವರು, ಅನ್ಯಾಯವು ಎಂದಿಗೂ ನ್ಯಾಯಕ್ಕೆ ಕಂಟಕವಾಗಿದೆ. ಇಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿ ಅನ್ಯಾಯವಾಗುತ್ತಿದೆ. ಜಾತಿ ಮತ ಧರ್ಮದ ಹೆಸರಲ್ಲಿ ಸಂಘರ್ಷಗಳು ನಡೆಯುತ್ತಿವೆ. ತೃತೀಯ ಲಿಂಗಿ ಎನ್ನುವುದು ಒಂದು ದೈಹಿಕ ವ್ಯತ್ಯಾಸವಷ್ಟೇ. ಇದನ್ನು ಸ್ವೀಕರಿಸುವ ಮನೋಭಾವನೆ ಬೇಕು ಎಂದು ಅಭಿಪ್ರಾಯಪಟ್ಟರು. ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ನ್ಯಾಯಕ್ಕೆ ಕೊಳಲು ಪೆಟ್ಟು ಬೀಳ್ತದೆ ಅಂತ ಹೇಳಿ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದರು. ಅನ್ಯಾಯ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೇವೆ. ಅದನ್ನು ವಿವರಿಸಲಿಕ್ಕೆ ಹೋದರೆ ಒಂದು ದಿನ ಅಲ್ಲ, ಒಂದು ವರ್ಷಕ್ಕೂ ಸಾಲಕ್ಕಿಲ್ಲ. ಅಷ್ಟು ಅನ್ಯಾಯಗಳು ನಮ್ಮ ಮುಂದೆ ಘಟಿಸ್ತವೆ. ಜಾತಿಯ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ, ಪ್ರಾಂತದ ಹೆಸರಿನಲ್ಲಿ, ದ ನೇಮ್ ಆಫ್ ಸೆಕ್ಸ್, ಅಲ್ಲಲ್ಲಿ ದ್ವಂದ್ವಗಳು, ಸಂಘರ್ಷಗಳು ಸಮಾಜದಲ್ಲಿ ನಿರಂತರವಾಗಿ ನಡೀತಾ ಇದೆ.
ಕಾರ್ಯಕ್ರಮದಲ್ಲಿ ಪ್ರಿಸನ್ ಎಸ್ಪಿ ಚಂದನ್ ಪಾಟೀಲ್, ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ಸ್ನ ಪ್ರಿನ್ಸಿಪಾಲ್ ಡಾಕ್ಟರ್ ಜೂಲಿಯಟ್ ಸಿಜೆ, ಯುಜಿ ಕ್ರಿಮಿನಾಲಜಿ ವಿಭಾಗದ ಮುಖ್ಯಸ್ಥೆ ಸಾರಿಕ್ ಅಂಕಿತಾ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.